ಇವತ್ತು ಹೋಗ್ತೀರಾ? ಮಳೆ ಬರ್ತಾ ಉಂಟು, ಮುಂಗಾರ ಮಳೆ ಬರೀ. ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನಮಸ್ಕಾರನ ಸ್ಯಾಂಡ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದ್ದೀವಿ ನಾವು ಓಯ್ ಇಡಿಯಟ್ಸ್. ನಾವೀಗ ಬೆಳ್ತಂಗಡಿ ಹೋಗ್ತಾ ಇದ್ದೇವೆ. ಬೆಳ್ತಂಗಡಿ ಅಲ್ಲವಾ, ಮಡಂತೇರ್ ಹೋಗ್ತಾ ಇದ್ದೇವೆ. ಅಲ್ಲಿ ಹೊಸ ಮನೆ ನೋಡಿ. ಇದು ನಮ್ಮ ರೂಮ ಕಲಮಿಚ ಕನ್ನಡ ಅಂತ ಇದು ನಮ್ಮ ಎಂತ ನಾಯಿ. ಅಯ್ಯೋ ಪೌಸ ಇಲ್ಲೋನೆ. ಇಲ್ಲಿ ನೋಡಿ ನಮ್ಮ ಗ್ರೂಮ್ ರೆಡಿ ಆಗಿದ್ದಾರೆ. ಇವತ್ತು ಇವರ ಎಂಗೇಜ್ಮೆಂಟ್ ತಗೊಂಡು ಮಣಿದಕ್ಕ ಇದೆ. ಇವತ್ತು ನನ್ನ ಎಂಗೇಜ್ಮೆಂಟ್. ಇಲ್ಲಿ ಮಳೆ ಬರ್ತಾ ಉಂಟು. ಮಗರು ನಾನು ಡ್ರೈವರ್. ಯಾ, ನಿಮಗೆಲ್ರಿಗೂ ಗೊತ್ತಿರ್ಬೋದು ಆಡ್ಲಿನ್ ಯಾರು ಅಂತ. ಲಾಸ್ಟ್ ತುಂಬ ವ್ಲಾಗ್ಸ್ಗಳಲ್ಲಿ ಅವನು ಬಂದಿದ್ದಾನೆ ನಮ್ಮ ಜೊತೆ. ಸೊ ಅವನು ನಮ್ಮ ನೇಬರ್, ವಿನಿಲ್ ಅವರ ಫ್ರೆಂಡ್ ಪ್ರೈಮರಿಯಿಂದ. ಸೊ ಅವರ ಇವತ್ತು ಎಂಗೇಜ್ಮೆಂಟ್ ಮಡಂತ್ಯಾರ ಹುಡುಗಿ. ಸೊ ಹಾಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಜೋರು ಮಳೆ ಬರ್ತಾಯಿತ್ತು. ನಾವೇನು ಅಂದ್ಕೊಳ್ತಾ ಇದ್ವಿ ಅಂತ ತುಂಬ ಜೋರಾಗಿ ಮೋಡ ಫುಲ್ ಕವಿದಿತ್ತು ಆ್ಯಂಡ್ ಮಳೆ ಜೋರು ಬರ್ತಾಯಿತ್ತು. ಹೇಳ್ತಾ ಇದ್ವಿ ಈಗ ಮಳೆ ನಿಂತರೆ ಮತ್ತೆ ಬರೋದಿಲ್ಲ ಅಂತ. ಹಾಗೆಯೇ ಆಯಿತು. ಇಲ್ಲಿ ಈಗ ಜೋರು ಮಳೆ ಬಂತು, ಆಮೇಲೆ ನಮಗೆ ಮಳೆನೇ ಸಿಗಲಿಲ್ಲ. ಸೊ ಅದೊಂದು ಒಳ್ಳೆಯದೇ ಆಯಿತು. ಹಾಗೆ ನಾವು ಮಾತಾಡ್ತಾ ರೀಚ್ ಆಗಿದ್ದೆ ಗೊತ್ತಾಗಿಲ್ಲ. ಆನ್ ಟೈಮ್ ನಾವು ರೀಚ್ ಆಗಿದ್ವಿ, ಅಂದರೆ 4:30 ಹಾಗೆ ರೀಚ್ ಆಗಬೇಕು ಅಂತಿದ್ವಿ. ಆ್ಯಂಡ್ ಇವರಿಗಿಬ್ಬರಿಗೆ ಫಸ್ಟಿಗೆ ಫೋಟೋಶೂಟ್ ಮಾಡಲಿಕ್ಕೆ ಅಂತ ಹೋಗ್ಲಿಕ್ಕಿದ್ರು. ನನಗೆ ಸ್ಯಾರಿ ಪ್ರೀಪಿಟಿಂಗ್ ಇತ್ತು, ಅಂದರೆ ಹುಡುಗಿದ್ದು 2 ಸ್ಯಾರಿ, ಆಮೇಲೆ ಅವಳ ಅಮ್ಮಂದು ಎಲ್ಲ ಸ್ಯಾರಿ ಪ್ರೀಪಿಟಿಂಗ್ ಇತ್ತು. ಆ್ಯಂಡ್ ನೆಕ್ಸ್ಟ್ ರೋಸ್ ಇದೆಲ್ಲ ಇತ್ತು, ಅದೆಲ್ಲ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೆ ನಾನು. ಫೈನಲಿ ನಾವು ಮದುಮಗಳ ಮನೆಗೆ ರೀಚ್ ಆದ್ವಿ. ನಾವು ಹೇಳಿದ ಹಾಗೆ 4:30 ಹಾಗೆ ರೀಚ್ ಆದ್ವಿ. ಫೋಟೋಗ್ರಾಫರ್ಸ್ ಎಲ್ಲ ರೆಡಿಯಾಗಿದ್ದರು, ಮಳೆ ಕೂಡ ರೆಡಿಯಾಗಿತ್ತು ಬರಲಿಕ್ಕೆ ಅಂತ. ಸೊ ಇವರಿಗೊಂದು ಬೇರೆ ಲೊಕೇಶನ್ಗೆ ಹೋಗಲಿಕ್ಕಿತ್ತು, 15 ಮಿನಿಟ್ಸ್ ಇಲ್ಲಿಂದ ದಾರಿ ಅಂತ ಹೇಳಿದರು. ಸೊ ಇದುವೇ ನೋಡಿ ಎಂಟ್ರೆನ್ಸ್ ಎಷ್ಟು ಚೆಂದ ಮಾಡಿ ಉಂಟು ಅಂತ. ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು ನಾವು ಬರಬೇಕಾದ್ರೆ. ಎಲ್ಲ ನಮ್ಮದೇ ಡೆಕೋರೇಷನ್, MDS ಪುತ್ತೂರಿನ ಡೆಕೋರೇಷನ್ ಹಾಗೂ DJs ಅಂತೂ ನಮ್ಮ ಯೂಶ್ವಲ್. ನಮ್ಮ ಮದುವೆಗೆ ಕೂಡ ಸೇಮ್ ಇದ್ದರು. ಸೊ ಅವರೇ ಇಲ್ಲಿ ಡೆಕೋರೇಷನ್ ಹಾಗೂ DJ ಎಲ್ಲ ಇದ್ದರು. ಸೊ ಅವರೆಲ್ಲ ಸೆಟಪ್ ಮಾಡ್ತಾಯಿದ್ರು. ನಾನು ಸೀದಾ ಒಳಗೆ ಹೋಗಿ ಸಾರಿಗೆ ಪ್ರೀಪ್ಲಿಟಿಂಗ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೆ. 5:15 नर्वस ये सुविधा अरे तो चेगा ना नेंगा दूर लड़े. हाँ मुझे गलूंगा बट ते या तो वरूंगा आता गलता बट मग इतने ಹಂಗ ನಮ್ಮ ಆಡ್ಲಿನ್ ಫುಲ್ ನರ್ವಸ್ ಆಗಿದ್ದಾನೆ. ಒಂದೇ ಹೇಳ್ತಾ ಇದ್ದ, ಫುಲ್ ಭಯ ಆಗ್ತಾ ಉಂಟು, ಹೇಗೆ ಮಾತಾಡೋದು ಅಂತೆಲ್ಲ ಗೊತ್ತಾಗೋದಿಲ್ಲ ಅಂತ ಹೇಳಿಕೊಂಡು. ಅವನ ಮುಖ ನೋಡಿ ನಿಮಗೆ ಗೊತ್ತಾಗ್ಬೋದು ರಿಯಾಕ್ಷನಲ್ಲಿ. ಈ ಎಂಗೇಜ್ಮೆಂಟ್ ಪ್ಲ್ಯಾಟರನ್ನು ನಮ್ಮ ಬ್ರೈಡೇ ಮಾಡಿದ್ದು ಅಂತ ಹೇಳ್ತಾ ಇದ್ದ. ಆ್ಯಂಡ್ ಇದು ನಮ್ಮ ಬ್ರೈಡ್. ಸೊ ಅವರು ಪ್ರೀ ವೆಡ್ಡಿಂಗ್ ಎಂಗೇಜ್ಮೆಂಟ್ ವೀಡಿಯೋ ತೆಗಿಲಿಕ್ಕೆ ಅಂತ ರೆಡಿ ಆಗ್ತಾರೆ. ಅವರು ಹೋದರು. ನಾನಿಲ್ಲಿ ಸಾರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದೊಂದಾಗಿ ಸಾರಿ ಮಾಡಲಿಕ್ಕಿತ್ತು. ಒಂದು ಆಲ್ಮೋಸ್ಟ್ 4 ಸಾರಿ ಮಾಡಿದೆ. ಅವ್ರದ್ದು ಎಂಗೇಜ್ಮೆಂಟ್ ಇತ್ತು ಅವರ ಅಮ್ಮಂದು. ಆಮೇಲೆ ಅವರ ಅಮ್ಮನಿಗೆ ಕೂಡ ಉಡಿಸಿ ಆಯಿತು. ನೆಕ್ಸ್ಟ್ ನಾನು ರೆಡಿ ಆಗಬೇಕು ಅಂತ ಹೊರಟೆ. ಫೈನಲಿ 4 ಸಾರಿ ಪ್ರೀಪ್ಲೀಟಿಂಗ್ ಮಾಡಿ ಆಯಿತು. ಹೊರಗಡೆ ಗೆಸ್ಟ್ ಇದ್ದಾರೆ. ಫುಲ್ ಸುಸ್ತಾಯಿತು. 1.5 hour ಆಯಿತು ಮಾಡಿ. ಇನ್ನೂ ಕೂಡ 4 ಸಾರಿ ಉಂಟು. ಅವರು ಇವತ್ತೇ ಮಾಡುವ ಅಂತಿದ್ದೆ, ಬಟ್ ನನಗೆ ಪ್ರಾಬಬ್ಲಿ ಸುಸ್ತಾಗಿ ಇವತ್ತು ತೊಗೊಂಡು ಹೋಗ್ತಾ ಇದ್ದೇನೆ. ಮನೆಗೆ ಹೋಗಿ ಮಾಡೋದು. ತುಂಬ ಸುಸ್ತಾಗಿತ್ತಲ್ಲ, ಸೊ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು ಹೊರಟೆ. ನಾನು ನನ್ನ ಒಂದು ಓಲ್ಡ್ ಡ್ರೆಸ್ನ ಹಾಕಿದ್ದೆ, ತುಂಬ ಸಮಯ ಆಯಿತು. ಆ್ಯಂಡ್ ನನ್ನ ಹತ್ರ 3 ಐಟಮಲ್ಲಿ ನನ್ನ ಮೇಕಪ್ ಕೂಡ ಮಾಡಿಕೊಂಡಾಯಿತು. ಒಂದು ಲಿಪ್ಸ್ಟಿಕ್, ಒಂದು ಚಿಕ್ಕದೊಂದು ಲಿಪ್ ಬಾಮ್ ಥರ, ಇನ್ನೊಂದು ಐಲೈನರ್ ಅಷ್ಟೇ. ನನ್ನ ಮೇಕಪ್ ಮುಗೀತು. ಇದೇ ಒಂದು ಲೊಕೇಶನಲ್ಲಿ ಇವ್ರದ್ದು ಎಂಗೇಜ್ಮೆಂಟಿದು ಫೋಟೋಶೂಟ್ ಎಲ್ಲ ಆಗ್ತಾಯಿತ್ತು. ವಿನಿಲ್ ಅವರಲ್ಲಿ ಕೂತ್ಕೊಂಡು ನನಗೆ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಕಳಿಸ್ತಾಯಿದ್ರು. ತುಂಬ ಚೆಂದ ಅಂದರೆ ವ್ಯೂ ಇತ್ತಂತೆ ಹೇಳ್ತಾಯಿದ್ರು. ಮಳೆ ಮೋಡ ಒಂಥರ ಅಂದರೆ ಮಿಕ್ಸ್ಡ್ ಅಂತ ಹೇಳ್ಬೋದು. ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸಿಕ್ಕಿದರೆ ನಾನು ಅಪ್ಲೋಡ್ ಮಾಡ್ತೀನಿ. ವಿಡಿಯೋಗ್ರಾಫರ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ವಿಡಿಯೋ ಸ್ಟುಡಿಯೋ ಫೋಟೋಗ್ರಾಫರ್ಸ್ ಎಲ್ಲ ಗುರು ಸ್ಟುಡಿಯೋ, ನೀವು ಇನ್ಸ್ಟಾಗ್ರಾಮಲ್ಲಿ ಬೇಕಾದರೆ ನೋಡ್ಬೋದು, ಅವರ ಪ್ರೊಫೈಲಲ್ಲಿ ಹೋಗಿ.
ತುಂಬ ಅಂದರೆ ಅಫೋರ್ಡೆಬಲ್ ಪ್ರೈಸಲ್ಲಿ ಹಾಗೂ ಪ್ಯಾಕೇಜಸ್ ಎಲ್ಲ ತುಂಬ ಚೆಂದ ಉಂಟು. ಅಂದರೆ ಡಿಸ್ಕೌಂಟ್ ರೇಟ್ಸಲ್ಲೆಲ್ಲ ಸಿಗ್ತದೆ ನಿಮಗೆ. ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಅಂದರೆ ಪ್ರಯರ್ ಬುಕ್ ಮಾಡಬೇಕಾಗ್ತದೆ, ಅಂದರೆ ಅಷ್ಟೊಂದು ಬುಕ್ ಆಗಿದೆ ಅಂತ ಹೇಳ್ತಾ ಇದ್ರು. ಬಟ್ ಅವರ ಫೋಟೋ ಸ್ಕಿಲ್ಸ್ ಎಲ್ಲ ತುಂಬ ಚೆಂದ ಉಂಟು. ಸೊ ಇದೆಲ್ಲ ಆದ ನಂತರ ನಾನು ಇಷ್ಟೊತ್ತಿಗೆ ನನ್ನ ಮನೆಯಲ್ಲೇ ಇದ್ದೆ, ಹುಡುಗಿಯ ಮನೆಯಲ್ಲೇ ಇದ್ದೆ. ನಾನು ಡ್ರೆಸ್ಅಪ್ ಎಲ್ಲ ಆಗಿದ್ದೆ, ಎಲ್ಲ ಎದ್ರಿದ್ರಲ್ವ. ಇದು ನಮ್ಮ ಮನೆಯಿಂದ ಬಂದಂತಹ ಬಸ್, ಅಂದರೆ ಅಡ್ಲಿನ್ ಅವರು ಮನೆಯಿಂದ ಅವರ ಕಾಶ ಅಂದರೆ ಕ್ಲೋಸ್ ರಿಲೇಟಿವ್ಸ್ ಫ್ರೆಂಡ್ಸಿಗೆಲ್ಲ ಅಂತ ಒಂದು ಬಸ್ ಮಾಡಿದ್ರು. ಇವರೆಲ್ಲ ಅವರ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ರಿಲೇಟಿವ್ಸ್. असे सकल दोन माहिती राव राव एक मिनिट अचो विरात काल म्हणे दोर पावसात थंड आज ना अन्य पडतो मोठा तोडल तुम्ही ते डायलॉग तू कला घेताय टॉप येता ते मुसरे आहे तानी आता मुसर चिन मागीर गाले तू व्हिडिओ करताय गे. MC ಮಾಡೋರು ಮೊದಲೇ ಹೇಳಿದರು ನಿಮಗೆ ನಾವು ಕರಿತೇವೆ ಆ ಟೈಮಲ್ಲಿ ಬನ್ನಿ ಅಂತಾನೆ. ಫಂಕ್ಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವರು ಹೇಳಿದರು. ಸೊ ಅವರು MC ಅಲ್ಲಿ ಕರೆದ್ರು ನಮಗೆ ಫುಲ್ ಗ್ರೂಮ್ಸ್ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬನ್ನಿ ಅಂತ ಹೇಳಿಕೊಂಡು. ಸೊ ನಾವು ಅವರ ಮನೆಯ ಅಂಗಳದಲ್ಲಿ ಅಂದರೆ ಎಂಟ್ರೆನ್ಸ್ ಹತ್ರ ನಿಂತ್ಕೊಂಡು ನಾವು ಎಂಟ್ರಿಗೆ ಹೋಗ್ತಾ ಇದ್ವಿ. ಸೊ ಹೀಗೆ ಅವರು ಎಂತ ಹೇಳ್ತಾರೆ ಅಡಿಕೆ ಹಾಗೂ ಅಂದರೆ ನಮಗೆ ವೆಲ್ಕಮ್ ಮಾಡ್ತಾರೆ. ಸೊ ಪಾನ್ಪೋಡ್ ಅಂತ ನಮ್ಮ ಕೊಂಕಣಿಯಲ್ಲಿ ಹೇಳ್ತಾರೆ, ಪಾನ್ಪೋಡ್ ಉದಾಕು ಅಂತ. ಸೊ ಅದನ್ನು ಕೊಟ್ಟು ನಮಗೆ ವೆಲ್ಕಮ್ ಮಾಡೋದು ನಮ್ಮ ಫುಲ್ ಫ್ಯಾಮಿಲಿಗೆ, ಗ್ರೂಮ್ಸ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ. ಸೊ ಇಷ್ಟು ಜನ ನಾವು ಬಸ್ಸಲ್ಲಿ ಇಷ್ಟು ಜನ ಇದ್ವಿ. ಆ್ಯಂಡ್ ವೆಲ್ಕಮ್ ಡ್ರಿಂಕ್ ಆಗಿ ವಾಟರ್ಮೆಲನ್ ಜ್ಯೂಸ್ ಇತ್ತು. ಆ್ಯಂಡ್ ಫಂಕ್ಷನಿಗೆ ನಾವು ಒಂದು ಸೈಡಲ್ಲಿ ಕೂತ್ಕೊಂಡಿದ್ದೆ. ಸೊ ನೆಕ್ಸ್ಟ್ ವೀಡಿಯೋ ಬರುವಂಥದ್ದೆಲ್ಲ ಒಂದು ಸೈಡಡಿಂದ ಬರ್ತಿದೆ. ಸೊ ಸಾರಿ, ನಿಮಗೆ ಸ್ವಲ್ಪ ವ್ಯೂ ಎಲ್ಲ ಅಷ್ಟೊಂದು ಚೆಂದ ಬರಲಿಕ್ಕಿಲ್ಲ, ಯಾಕಂದರೆ ನಾನು ಒಂದು ಸೈಡಲ್ಲೇ ಕೂತ್ಕೊಂಡಿದ್ದೆ. ಕೆಲವೊಂದು ಸತಿ ವಿನಿಲ್ ಆ ಕಡೆ ಹೋಗಬೇಕಾದ್ರೆ ಅವರಿಗೆ ಮಿಡಲ್ ವೀಡಿಯೋಯಿಂದ ಮಧ್ಯದಿಂದ ನಿಂತ್ಕೊಂಡು ವೀಡಿಯೋ ತೆಗೀರಿ ಅಂತ ಹೇಳ್ತಾ ಇದೆ. ಆ್ಯಂಡ್ ಇದು ಇಲ್ಲಿ ಇಂಟ್ರೊಡಕ್ಷನ್ ಆಗ್ತಾ ಉಂಟು. ಫಸ್ಟಿಗೆ ಹುಡುಗಿಯ ಫ್ಯಾಮಿಲಿ ಅವ್ರದ್ದು ಮತ್ತು ಹುಡುಗನ ಫ್ಯಾಮಿಲಿ ನಿಂತ್ಕೊಂಡು स्वतः गेल्या कुटुंबात हांगासर आवय सगळे मुखेल फोन घेऊन आयल्या आणि ती आसा मानेस्तेन आईगा इसूजा. तिका आमी गट कोताळे आसा आवाज दिव्या हांगासर होरे ताची आवय उबे रावता. आणि या बाकी बघता काय वेदी देवत आसा. वेदी देवच्या पहिले एक काम करूंक जाय. या तरी का बोलत नाही. गट कोताळे आसा आवाज दिव्या. स्वागत करूया ललिता आणि अजय या मठवाद गटात. ओके राइट अजय ಈಗ ಇಲ್ಲಿ ಪ್ರೇಯರ್ ಎಲ್ಲ ನಡೀತಾ ಉಂಟು. ಪ್ರೇಯರ್ ಎಲ್ಲ ಆದ ನಂತರ ಬೊಕ್ಕೆ ಎಕ್ಸ್ಚೇಂಜ್ ಮಾಡೋಕ್ಕಿಂತ ಮುಂಚೆ ನಮ್ಮದು ರಿಂಗ್ಸಿನ ಮೇಲೆ ಕೂಡ ಬ್ಲೆಸ್ಸಿಂಗ್ಸ್ ಮಾಡ್ತಾರೆ. ಸೊ ಈಗ ಅದನ್ನು ಮಾಡ್ತಾ ಇದ್ದಾರೆ ಪ್ರೀಸ್ಟ್ ಅವರು. ಸೊ ಬ್ಲೆಸ್ಸಿಂಗ್ಸ್ ಎಲ್ಲ ಆದ ನಂತರ ಮತ್ತೆ ಬೊಕ್ಕೆ ಕೊಡೋದು, ಆಮೇಲೆ ಸ್ವಲ್ಪ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗೋದು. ಫಸ್ಟ್ ನಮ್ಮದು ಯಾವುದೇ ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಪ್ರೇಯರ್ ಇದ್ದೇ ಇರ್ತದೆ. ओके तुका सगळ्यांनी पंगडाच्या दिसतात पण जितको मोग घेता का वकलेचो ताका पंगडाचे दिसता जाल्यार इल्लो सो दिसता म्हणून हांव चिंतता. सो आतां आजय तुका एक अवकाश कर हांव दिता. हो बूक तकले दिवचो ताका प्रपोज केलाय, बट आतां सगळ्यांच्या बुकार ताका प्रपोज कशें जाय खंयचो राय जाता ह्या राणयेक खंयचो राय जाता. हांव कांय सांगना. विसरतालो बेताल सुद्दां जेवण आतां पळयतालो काळिदासा रण्णा पडना पुरो होतो कमी. ओके
ओके राईट सो सुमेश तात्या सावधी दानसर तुरे ताका बुक प्रेजेंट करतो ಇಷ್ಟು ಟೈಮಿಂದ ನಮಗೆ ಆ್ಯಡ್ಲಿನ್ ಗೊತ್ತುಂಟು, ಬಟ್ ಇದೇ ಫಸ್ಟ್ ಟೈಮ್ ನಾನು ಅವನನ್ನು ಶೈ ಅಥವಾ ಬ್ಲಷ್ ಆಗೋದನ್ನು ಫಸ್ಟ್ ಟೈಮ್ ನೋಡೋದು. ಅಂದರೆ ಮಾತಾಡೋದಿಲ್ಲ, ಇಲ್ಲಾಂದರೆ ಮನೆಯಲ್ಲಿ ಆಗಿರ್ಬೋದು, ನಾವು ಯಾವಾಗ ಮೀಟ್ ಆಗ್ತೀವಿ ನಾನ್ ಸ್ಟಾಪ್ ಮಾತಾಡ್ತಾ ಇರ್ತಾರೆ. ಇವತ್ತು ಮಾತಾಡಲಿಕ್ಕೆ ಮೈಕ್ ಕೊಟ್ಟರು ಕೂಡ ಮಾತಾಡ್ತಾ ಇರಲಿಲ್ಲ. ಸೊ ನನಗಂತೂ ತುಂಬ ಖುಷಿ ಆಯಿತು. ಸೊ ಇದು ಬುಕ್ಕೆ ಸೆಷನ್ ಆದ ನಂತರ ಇದು ನಮ್ಮದು ಫಾರ್ಮ್ಸ್, ಎಂಗೇಜ್ಮೆಂಟ್ ಫಾರ್ಮ್ಸ್ ಅಂತ. ಸೊ ಇಬ್ಬರು ಕೂಡ ಎಕ್ಸ್ಚೇಂಜ್ ಮಾಡೋದು. ಅಂದರೆ ನಮ್ಮ ಕ್ಯಾಥೋಲಿಕಲ್ಲಿ ರಿಂಗ್ ಸೆರೆಮನಿಗಿಂತ ಮುಂಚೆ ಎಂಗೇಜ್ಮೆಂಟ್ ಫಾರ್ಮನ್ನು ಎಕ್ಸ್ಚೇಂಜ್ ಮಾಡಿ ಆಮೇಲೆ ರಿಂಗ್ಸನ್ನು ಎಕ್ಸ್ಚೇಂಜ್ ಮಾಡ್ತಾರೆ. कुठल्या सांगा खुशी नाही की बेटा मोडा से आला ते तुमच्या आवाज ओके राईट आता बुद्धिकांच्या पहिले अवकाश फॉर्म पहिले करायला आजी ॲब्सोल्युटली नाही आता कानोच्या पहिले बुद्धिकांच्या पहिले जस्ट क्लोज युअर आईज जस्ट थिंक द डे फर्स्ट डे यू वेरी समाधान आहे you know बद्दल yes taka udah susah हे kan किती वाटतो सगळं ऐकून वेगळी किती मोबाईल तारेची ऐकून आणि सगळे ते बसवेटा सोपता आणि याका तुम्ही बुद्धी घालू कसा तुला नसेल वेळेस तुझा हात दिला का आणि तो देतो तुला बुद्धी घाल आम्ही सगळे समजतो काय असं आवाज दिला उल्हास अभिनंदन सगळ्यांना पाठवूया ओके वाव maybe our friend would think about buku saya dulu आज दिस होते आपण खूप तुला saya dulu स्पेस कसं करता बुका बुद्धी घालच्या आणि तो तयार असा पुढे उक्ती करून कोणे आणि पुढे तुझ्या बुका असं तुझं राईट आणि टाका घालची तुझी बुद्धी आणि स्पेस ता बुका म्हणचे आजही बुकला दिसाली नव्हती स्पेंडिड फोटोज आहेत त्याच्याकरता सुमेश एक राउंड सगळं दाखवायचे सगळं दाखवायचे सी दे आर वी आर एंगेज्ड इन सगळं केला कॅमेरा सो वी आर वेटिंग फॉर द स्नॅप आणि आता सर जीवन रावला एक फोटो काढूया तुमची ओके चलेगी चलेगी कंगले नो नो लेट्स गो ओके राइट ओके चलो सुखसाठी उल्हासाची वेडी आणि एका बेटा मागचे एखाद्या ते कोण आपण काय समज आणि आईच्या या बागी दिसा आम्हा सुनिश्चित करते येस आणि एक मगाची गाणी म्हटले दुबईला दुबईला दिसला बघा that's fine after a beautiful bouquet here with the go with the class ಮೊದಲೇ ಪ್ರೀ ಪ್ಲೀಟಿಂಗ್ ಮಾಡಿದ್ನಲ್ವಾ, ನಾ ಸಾರಿಯನ್ನು ಡ್ರೇಪ್ ಮಾಡಲಿಕ್ಕಿತ್ತು ಈಗ. ಸೊ ಈ ಸಾರಿಯನ್ನು ಹುಡುಗ ಕೊಡುವಂಥದ್ದು. ಸೊ ಈ ಸಾರಿಯನ್ನು ನಾನು ಮೊದಲೇ ಪ್ರೀ ಪ್ಲೀಟಿಂಗ್ ಮಾಡಿ ಅವರನ್ನು ಉಡಿಸಿದೆ. ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಅದಾದ ನಂತರ ಎಂಟ್ರಿ ನೋಡ್ಬೋದು ನೀವು, ತುಂಬ ಚೆಂದ ಮಾಡಿ ಬ್ರೈಡ್ಸ್ ಮೇಡ್ ಒಟ್ಟಿಗೆ ಡ್ಯಾನ್ಸ್ ಮಾಡ್ಕೊಂಡು ಎಂಟ್ರಿ ಕೊಟ್ಟರು. ಇದಾದ ನಂತರ ಡೈರೆಕ್ಟ್ಲಿ ಸ್ವಲ್ಪ ರಿಮೈನಿಂಗ್ ಪಾರ್ಟ್ಸ್ ಆಫ್ ಫಂಕ್ಷನ್ ಇತ್ತು. ಅದಾದ ನಂತರ ನಾವು ಡೈರೆಕ್ಟಾಗಿ ಊಟ ಮಾಡಿದ್ವಿ. ನಮಗೆ ತುಂಬ ಹಸಿವಾಗಿತ್ತು, ಬೇಗ ಕೂಡ ಬಂದಿದ್ವಲ್ಲ, ಮಧ್ಯಾಹ್ನ ಸಾಯಂಕಾಲ ಟೀ ಕೂಡ ಕುಡಿಲಿಲ್ಲ, ಬೇರೆ ಏನು ತಿಂದಿರಲಿಲ್ಲ ಕೂಡ. ಅದಕ್ಕೋಸ್ಕರ ನಾವು ಬೇಗ ಊಟ ಮಾಡಿದ್ವಿ. ಆಮೇಲೆ ಇಲ್ಲಿ ವಿಶಿಂಗಿಗೆ ಅಂತ ಹೋದ್ವಿ. ಅದಕ್ಕಿಂತ ಮುಂಚೆ ಬೇರೆಯವರೆಲ್ಲ ವಿಶಿಂಗಿಗೆ ಮಾಡ್ತಾಯಿದ್ರು. ಆಮೇಲೆ ಫೋಟೋ ಸೆಷನ್ ಅಂತೂ ಅನ್ಲಿಮಿಟೆಡ್ ತೆಗಿತಾಯಿದ್ರು. ಎಷ್ಟು ಪೋಸಸ್ ಅವರು ಡಿಸೈಡ್ ಮಾಡಿದ್ರು ಅಂದರೆ ಮೊದಲೇ ಯಾವತ್ತೂ ನಾವು ಇವರಿಂದ ಕಲಿಬೇಕು. ಯಾಕಂದರೆ ಅಷ್ಟೊಂದು ಪ್ಲ್ಯಾನ್ ಮಾಡಿ ಹೇಗೆ ಫೋಸ್ ಮಾಡಬೇಕು, ಹೇಗೆ ತೆಗಿಬೇಕು ಅಂತೆಲ್ಲ ಮೊದಲೇ ಪ್ಲ್ಯಾನ್ ಮಾಡಿ ಇಟ್ಟಿದ್ರು. ನನಗೆ ಇವರನ್ನು ನೋಡಿ ಆಯಿತು, ಅಯ್ಯೋ ನಾನು ಹೀಗೆಲ್ಲ ಇಷ್ಟೊಂದು ಪ್ಲ್ಯಾನೇ ಮಾಡಲಿಲ್ಲಲ್ವ ಅಂತ. ಅಂದರೆ ನಾವು ಯೂಶ್ವಲಿ ಸೇಮ್ ಪೋಸಸ್ಸೇ ಕೊಡ್ತಾ ಇದ್ವಿ, ಬಟ್ ಇವರೆಲ್ಲ ತುಂಬ ಪ್ಲ್ಯಾನ್ ಮಾಡಿದ್ರಲ್ವ. ಸೊ ತುಂಬ ಚೆಂದ ಪೋಸಸ್ ಎಲ್ಲ ಕೊಟ್ಟಿದ್ರು. ಎಲ್ಲ ಊಟ ಎಲ್ಲ ಮುಗ್ದಾಗಬೇಕಾದ್ರೆ ಆಲ್ಮೋಸ್ಟ್ 10:30 ಆಗಿತ್ತು. ನಮ್ಮದು ಊಟ ಬೇಗನೆ ಆಗಿತ್ತು. ಇವ್ರದ್ದು ಫೋಟೋ ಸೆಷನ್ ಮುಗಿಲೇ ಇಲ್ಲ ಇತ್ತು ನಮ್ಮದು ಊಟ. ಆದರೂ ಕೂಡ ನಾವು ಐಸ್ ಕ್ರೀಮ್ ತಿಂತಾಯಿದ್ವಿ. ಅದಾದ ನಂತರ ನಾವು ಸ್ವಲ್ಪ ಬೈಲಾಯಿತು, ಬೈಲಕ್ಕೆ ಹೋಗಲಿಲ್ಲ, ಯಾಕೆಂದರೆ ತುಂಬ ಸುಸ್ತಾಗಿತ್ತು ಅಂತ ನಾವು ಹೋಗಲಿಲ್ಲ. ಅವರು ಬೈಲ ಡ್ಯಾನ್ಸ್ ಮಾಡ್ತಾಯಿದ್ರು. ಅದಾದ ನಂತರ ಫ್ಯಾಮಿಲಿ ಫೋಟೋ ಸೆಷನ್ ಆಗಿರ್ಬೋದು, ನಮ್ಮೊಟ್ಟಿಗೆಲ್ಲ ಫೋಟೋ ಸೆಷನ್ ಎಲ್ಲ ಇತ್ತು. ಮತ್ತು ಇಷ್ಟೇ ಆಗಿತ್ತು. ಆಮೇಲೆ ಅವರು ಕೂಡ ಊಟ ಮಾಡಿದರು. ಬಸ್ಸಲ್ಲಿ ಬಂದಂಥವರೆಲ್ಲ ಮತ್ತೆ ಹೋದರು. ಬಟ್ ನಾವು ಇನ್ನೂ ವೆಯ್ಟ್ ಮಾಡಿದ್ವಿ. ಅಂದರೆ ಗುರು ಸ್ಟುಡಿಯೋ ಅವರು ಸ್ವಲ್ಪ ಫೋಟೋಸ್ನ ಪೆನ್ಡ್ರೈವಲ್ಲಿ ಕೊಡ್ತಾರೆ ಅಂತ ಹೇಳಿದರು. ಸೊ ನಾವು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ತೊಗೊಂಡು ಆಮೇಲೆ 12 ಗಂಟೆ ಹಾಗೆ ನಾವು ಹೊರಟ್ವಿ ಮನೆಯಿಂದ.
ರೀಚ್ ಆಗಬೇಕಾದ್ರೆ 1 o'clock ಆಗಿದೆ. ಸೊ ಈ ಒಂದು ಎಂಗೇಜ್ಮೆಂಟ್ ವ್ಲಾಗ್ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ರೋಸ್ ಹಾಗೂ ವೆಡ್ಡಿಂಗ್ ಇವ್ರದ್ದು ಬೇಗನೆ ಬರ್ತದೆ, ಅದರ ವ್ಲಾಗ್ ಕೂಡ ಮಾಡ್ತೇನೆ. ಸೊ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋನಿಗೆ ನಾನು ಬೇಗನೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಇಡ್ಲಿ ದೀದಿ ಇಡ್ಲಿ ನೈತೆ दी ताका दी रे हाल काताने काला म्हणत आहे तुम्ही हाडले गिफ्ट सांगितले की ना तू काय गिफ्ट नाही काय गिफ्ट ना मला काला म्हणायचं तिटलं मोते ना स्टेज राहिलो का स्टेज पुरे असतात ते नसले काय मोते देते ना मुगे मांडा मस्त असतात मग कूलर ना आम्हाला दगत असा मंडवण ऑटोमॅटिक आता दी एटी व्हिडिओ ऑन करता ताका दी रे ताके लेग पीस दी ओय तेनी नका ए हियर उंड बाड नाही तुझे काय वयर जा नाही अहो व्हिडिओ काढतात तिथलं पोज दिजे म्हणना तुम्ही कितलं पोज देता ते जाऊया त्या पेशन्स बा प्रॉब्लेम ना फोटोग्राफर ಡ್ಯಾನ್ಸ್ ಸೋಡಂಕಲ್ಲ ಸೋಡ್ಲ ರಂಗತ್ರ ಏನಿಲ್ಲ ಅದ ಮುಂಟ ಆಮಿ ಬಸ್ ಅದೇ ಅಂಚೆ ಬಸ್